ಪಚ್ಚನಾಡಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದಾಗ ಯಾವುದೇ ರಕ್ಷಣಾ ಪರಿಕರಗಳು ಇರಲಿಲ್ಲ. ಹೀಗಾಗಿ ಅನಾಹುತ ಸಂಭವಿಸಿದೆ ಎಂದು ಮಂಗಳೂರು ನಗರ ಪಾಲಿಕೆ ವಿಪಕ್ಷ ನಾಯಕ ಎಸಿ ವಿನಯರಾಜ್ ಹೇಳಿದರು. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ಥಳದಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಿರಲಿಲ್ಲ. ರಾತ್ರಿ ಸೆಕ್ಯೂರಿಟಿ ಗಾರ್ಡ್ಗಳು ಬೆಂಕಿ ಬಿದ್ದಾಗ ಎಲ್ಲಿ ಹೋಗಿದ್ದರು ಅಂತ ಪ್ರಶ್ನಿಸಿದ ಅವರು, ಒಬ್ಬರನ್ನು ಹಾಕಿ 4 ಮಂದಿ ಸೆಕ್ಯೂರಿಟಿ ಗಾರ್ಡ್ಗಳ ವೇತನವನ್ನು ಗುತ್ತಿಗೆದಾರ ಪಡೆಯುತ್ತಿದ್ದಾರೆ ಎಂದು ಪ್ರಶ್ನೆ ಹಾಕಿದರು. ಇದೊಂದು ಗಂಭೀರ ವಿಚಾರವಾಗಿದ್ದು, ಈ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದರು. ಈ ವರ್ಷ ಪಚ್ಚನಾಡಿಯಲ್ಲಿ ಬೆಂಕಿ ಬೀಳುವಂಥದ್ದು, ಜನ ಆತಂಕಗೊಂಡು ಮತ್ತು ಏನು ಅಲ್ಲಿ ಹೊಗೆ ಸೃಷ್ಟಿಯಾಗ್ತದೆ, ಆ ಹೊಗೆ ಸೃಷ್ಟಿಯಾಗುವುದರಿಂದ ಪರಿಸರದ ಏನು ಹಿರಿಯ ನಾಗರಿಕರಿರ್ಬೋದು, ಮಕ್ಕಳಿರ್ಬೋದು, ಗರ್ಭಿಣಿಯವರು ಇರ್ಬೋದು, ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿರುವಂಥ ಜನ ಏನು ಆ ಪರಿಸರದಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಅವರಿಗೆ ಭಾಳ ಇವತ್ತು ತೊಂದರೆ ಆಗ್ತಾ ಇದೆ. ಅದರ ಜವಾಬ್ದಾರಿಯನ್ನು ಕೂಡ ಮಂಗಳೂರು ಮಹಾನಗರ ಪಾಲಿಕೆ ತಗೊಳ್ಬೇಕಾಗ್ತದೆ. ಮೊನ್ನೆಯ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸೀಮಿತವಾಗಿ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಉಳಿದ ವಿಸ್ತೃತ ವಿಚಾರವಾಗಿ ನಾನು ಮಗದೊಮ್ಮೆ ಬರುವ ವಾರ ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪ್ಲಾಸ್ಟಿಕ್ ಏನು ಒಣ ಕಸ ಏನಿದೆ ಅದನ್ನು ಸಂಗ್ರಹಣೆ ಮತ್ತು ಸಂಸ್ಕರಣೆ ಮಾಡುವಂಥ ಒಂದು ಜವಾಬ್ದಾರಿಯನ್ನು ನೇಚರ್ ಫ್ರೆಂಡ್ಲಿ ರೀಸೈಕಲ್ ಇಂಡಸ್ಟ್ರೀಸ್ ಬೈಕಂಪಾಡಿಯಲ್ಲಿರುವ ಒಂದು ಕಂಪನಿಗೆ 1/2/2020ರಿಂದ 31/1/2021 ಒಂದು ಕರಾರು ಮೂಲಕ ಈ ಒಂದು ಗುತ್ತಿಗೆಯನ್ನು ಅವರಿಗೆ ಕೊಡಲಾಗಿದೆ. ಈ ಗುತ್ತಿಗೆಯ ಆಧಾರದ ಪ್ರಕಾರ ಕರಾರಲ್ಲಿ ಬರುವಂಥದ್ದು ಇವರು 25,000 ರೂಪಾಯಿ ತಿಂಗಳಿಗೆ ಮಹಾನಗರ ಪಾಲಿಕೆಗೆ ಕೊಡಬೇಕು ಎನ್ನುವಂಥದ್ದನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. 10,000 ರೂಪಾಯಿ ಪ್ರತಿ ತಿಂಗಳು ಒಣ ತ್ಯಾಜ್ಯ ಕೆಳಗಂಡ ಶುಲ್ಕವನ್ನು ಪ್ರತಿ ತಿಂಗಳು ಕನಿಷ್ಠ 10,000 ಹೆಚ್ಚಾದಲ್ಲಿ ತಮ್ಮ ಸಂಸ್ಥೆಯಿಂದ ವತಿಯಿಂದ ಭರಿಸುವುದು ಮತ್ತು 15,000 ಆ ಒಂದು ಬಾಡಿಗೆ ಏನಿದೆ ಅದು ಮತ್ತು ಈ ಕರೆಂಟ್ ಬಿಲ್ ಏನಿದೆ ಇದನ್ನು ಕಟ್ಟುವ ಉದ್ದೇಶದಿಂದ ಈ ಹಣವನ್ನು ಅಲ್ಲಿಗೆ ಕೊಡಬೇಕು ಅಂತ ಹೇಳುವಂಥ ಕರಾರಿನಲ್ಲಿ ಒಂದು ಕ್ಲಾಸ್ ಇದೆ. ಪ್ಲಾಸ್ಟಿಕ್ ಅವರಿಗೆ ನಾವು ಫ್ರೀಯಾಗಿ ಕೊಡ್ತಾ ಇದ್ದೇವೆ ಈ ಕಂಪನಿಗೆ. ಈ ಕಂಪನಿಯವರು ಅದನ್ನು ಪ್ರೋಸೆಸ್ ಮಾಡಿ ಅದು ಅವರನ್ನು ಮಾರಾಟ ಮಾಡಿ ಅದರಿಂದ ಬರುವಂಥ ಹಣವನ್ನು ಕಂಪನಿಯವರು ತಗೊಳ್ಳುವಂಥದ್ದು. ಮಂಗಳೂರು ಮಹಾನಗರ ಪಾಲಿಕೆಗೆ ಅದರಿಂದ ಯಾವುದೇ ರೀತಿಯ ಒಂದು ಆದಾಯ ಬರುವಂಥದ್ದು ಇಲ್ಲ. ಇದು ಒಂದು ಉಲ್ಲೇಖನೀಯಂಥ ಒಂದು ವಿಚಾರ. ಇದನ್ನು ಯಾಕೆ ನಾನು ಹೇಳಿದ್ದೇನೆ ಅಂತ ಹೇಳಿದರೆ, ಪ್ಲಾಸ್ಟಿಕ್ಗಳನ್ನು ಗುಜರಿ ಹೆಕ್ಕುವವರು ಇರ್ಬೋದು ಅಥವಾ ಆ ವ್ಯಾಪಾರ ಮಾಡುವವರು ನಮ್ಮ ಮನೆಗೆ ಬಂದು ಪ್ಲಾಸ್ಟಿಕ್ಕಿಗೆ ಹಣ ಕೊಟ್ಟು ತೆಗೆದುಕೊಂಡು ಹೋಗುವಂಥ ಕಾಲದಲ್ಲಿ ಇದನ್ನು ನಾವು ಫ್ರೀಯಾಗಿ ಅವರಿಗೆ ಒಂದು ಪ್ರೋಸೆಸಿಂಗನ್ನು ಇಲ್ಲಿ ಕೊಡಲಾಗಿದೆ 1 ವರ್ಷದ ಅವಧಿಗೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ರಾತ್ರಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಪ್ಲಾಸ್ಟಿಕ್ ಉರಿದ್ರೆ ಅದರ ದುಷ್ಪರಿಣಾಮ ಜನರ ಮೇಲೆ ಹೇಗೆ ಬೀರ್ತದೆ ಎನ್ನುವಂಥದ್ದು ಗೊತ್ತು. ಅದು ಕ್ಯಾನ್ಸರ್ ಕಾರಕ ಮತ್ತು ಏನು ಪ್ಲಾಸ್ಟಿಕ್ ಕಲೆಕ್ಷನ್ ಆಗುತ್ತೆ ಅದರಲ್ಲಿ ಕೆಮಿಕಲ್ ಇರುವಂಥ ಪ್ಲಾಸ್ಟಿಕ್ಗಳಿರ್ಬೋದು, ಬಾಟಲ್ಸ್ಗಳಿರ್ಬೋದು ಅಂತ ಬೇರೆ ಬೇರೆ ಪ್ಲಾಸ್ಟಿಕ್ ಐಟಮ್ಗಳನ್ನು ನಾವು ತಗೊಳ್ಳುವಂಥ ಸಂದರ್ಭದಲ್ಲಿ ಅದರಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಕೂಡ ಇರ್ತವೆ. ಈ ಕೆಮಿಕಲ್ ರಿಯಾಕ್ಷನ್ ಇರುವಂಥ ಈ ಒಂದು ವಿಚಾರ ಇರುವಾಗ ಅದಕ್ಕೆ ಬೆಂಕಿ ಹತ್ತಿದಂಥ ಸಂದರ್ಭದಲ್ಲಿ ಕರಿಹೊಗೆ ಬರುವುದರ ಮೂಲಕ ಪರಿಸರದ ಜನರಲ್ಲಿ ಭಾಳ ಒಂದು ಆತಂಕ ಮೊನ್ನೆ ಸೃಷ್ಟಿಯಾಯಿತು. ಈ ಒಂದು ಬೆಂಕಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಲ್ಲಿ ಬೆಂಕಿಯನ್ನು ನಂದಿಸುವಂಥ ಯಾವುದೇ ಉಪಕರಣಗಳು ಅಲ್ಲಿ ಇರಲಿಲ್ಲ. ನೀರಿನ ಒಂದು ನಳ್ಳಿ ಕೂಡ ಆ ಒಂದು ಪ್ರದೇಶದಲ್ಲಿ ಇರಲಿಲ್ಲ. ಈ ಹಿಂದಿನ ಏನು ಪರಿಸರ ಏನು ಎಂಜಿನಿಯರ್ ಇದ್ದರು ಅವರೀಗ ಇಲ್ಲಿಂದ ಟ್ರಾನ್ಸ್ಫರ್ ಆಗಿದ್ದಾರೆ. ಅಲ್ಲಿ ಯೂನಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥ ಒಂದು ಕಂಪನಿ, ಗೊಬ್ಬರ ತಯಾರಿಕಾ ಕಂಪನಿ ಹೊಂದಿತ್ತು. ಅವರಿಗೆ ಒತ್ತಡ ಹಾಕುವುದರ ಮೂಲಕ
ಸುಮಾರು 20 ಲಕ್ಷ ಕೆಪಾಸಿಟಿ ಇರುವಂಥ ಒಂದು ವಾಟರ್ ಟ್ಯಾಂಕ್ ಮತ್ತೊಂದು ಬೋರ್ವೆಲ್ಲನ್ನು ಅವರಿಂದಲೇ ತೋಡಿಸಿ ಅದಕ್ಕೆ ಬೋರ್ ಪಂಪ್ ಅಳವಡಿಸಿ ನೀರಿನ ವ್ಯವಸ್ಥೆಯನ್ನು ಅವರು ಮಾಡಿದರು. ಆದರೆ ಆ ಒಂದು ಪಂಪನ್ನು ಯಾರ ಒಂದು ಅನುಮತಿ ಇಲ್ಲದೇನೆ ಅಲ್ಲಿಯ ಏನು ಮಹಾನಗರ ಪಾಲಿಕೆಯ ಸದಸ್ಯ ಏನಿದ್ದಾರೆ ಅವರು ಮತ್ತು ಅವರ ಪತಿ ಸೇರಿಕೊಂಡು ಆ ಪಂಪನ್ನು ಅನಧಿಕೃತವಾಗಿ ತೆಗೆದು ಅದನ್ನು ಬೇರೆ ಕಡೆ ಸಾಗಿಸಿದ್ದಾರೆ. ಅದರ ಬಗ್ಗೆ ಆಯುಕ್ತರಿಗೆ ಅಂದಿನ ಪರಿಸರ ಇಂಜಿನಿಯರ್ ಅವರು ಗಮನಕ್ಕೆ ತಂದಿದ್ದಾರೆ. ಇನ್ನೂ ಕೂಡ ಆ ಪಂಪ್ ಎಲ್ಲಿದೆ, ಎಲ್ಲಿ ಅಳವಡಿಸಲಾಗಿದೆ ಎನ್ನುವಂಥದ್ದು ನಮ್ಮ ಗಮನಕ್ಕೆ ಇನ್ನೂ ಕೂಡ ಬಂದಿಲ್ಲ. ನಿನ್ನೆ ಅಗ್ನಿಶಾಮಕ ದಳದವರಲ್ಲಿ ಬಂದದ್ದೇ ಲೇಟಾಗಿ ಬಂದಿರುವಂಥದ್ದು. ಬಂದಂಥ ಒಂದು ಸಂದರ್ಭದಲ್ಲಿ ರೀಫಿಲ್ಲಿಂಗ್ ಮಾಡಲಿಕ್ಕೆ ಅಲ್ಲಿ ನೀರಿಲ್ಲ. ಯಾವ ರೀತಿ ಇವರು ಈ ಒಂದು ಡಂಪಿಂಗ್ ಯಾರ್ಡಲ್ಲಿ ಪ್ರೋಸೆಸಿಂಗಿಗೆ ಇಟ್ಟಿರುವಂಥ ಪ್ಲಾಸ್ಟಿಕ್ ಸುಮಾರು 200 ಟನ್ ಇತ್ತು, ಈಗಲೂ ಇದೆ. ಅದು ಪ್ರೋಸೆಸ್ ಮಾಡಿದಂಥ ಪ್ಲಾಸ್ಟಿಕ್ಗಳು ಸ್ಟಾಕ್ ಇತ್ತು, 3 ತಿಂಗಳ ಸ್ಟಾಕಲ್ಲಿ ಇತ್ತು. 1 ತಿಂಗಳಿಗೆ ಅವರು 15ರಿಂದ 20 ಟನ್ ಪ್ರೋಸೆಸಿಂಗ್ ಮಾಡ್ತಾರೆ ಅಂತ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸುಮಾರು 3 ತಿಂಗಳ ಒಂದು ಏನು ಕಸ ಏನಿದೆ ಪ್ಲಾಸ್ಟಿಕ್ ಪ್ರೋಸೆಸ್ ಮಾಡಿದ್ದು ಅದು ಕೂಡ ಅಲ್ಲಿ ಸ್ಟಾಕ್ ಇತ್ತು. ಅದೆಲ್ಲ ಈ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಉರಿದೋಗಿದೆ. ಇಂಥ ಸಂದರ್ಭದಲ್ಲಿ ಹೀಗೆ ಪ್ಲಾಸ್ಟಿಕ್ಕಿಗೆ ಬೆಂಕಿ ಬಿದ್ದು ಪರಿಸರಕ್ಕೆ ಹರಡುವ ಮುಂಚೆ ಅದನ್ನು ನಿಯಂತ್ರಣಕ್ಕೆ ತರಬೇಕಾದರೆ ಅಗ್ನಿಶಾಮಕ ದಳದವರ ಒಂದು ಸಹಕಾರ ಬೇಕಾಗ್ತದೆ. ಅಥವಾ ಅವರು ಬಂದ ಮೇಲೆ ಅವರಿಗೆ ರೀಫಿಲ್ಲಿಂಗ್ ನೀರು ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಅಲ್ಲಿ ನಾವು ಇರಬೇಕಾಗ್ತದೆ. ಅದು ಕೂಡ ಅಲ್ಲಿ ಇರಲಿಲ್ಲ. ಆದರೆ ನಿನ್ನೆ ಮೇಯರ್ರವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು 20 ಲಕ್ಷ ಏನು ಕೆಪಾಸಿಟಿ ಇರುವಂಥ ಟ್ಯಾಂಕನ್ನು ನಾವು ಅಲ್ಲಿ ಕಟ್ತೇವೆ ಅಂತ ಹೇಳುವಂಥ, ಅದು ಆಲ್ರೆಡಿ ಕಟ್ಟಿ ಆಗಿದೆ, ಇನ್ನು ಯಾರೂ ಕಟ್ಟಬೇಕಾಗಿದ್ದಿಲ್ಲ. ಅದಕ್ಕೆ ನೀರು ತುಂಬಿಸುವಂಥ ಪಂಪು ಕೂಡ ಅಲ್ಲಿ ಇತ್ತು, ಅದನ್ನು ಕೂಡ ಸಾಗಿಸಲಾಗಿದೆ. ನೀವು ಏನು ಕ್ರಮ ಕೈಗೊಂಡಿದ್ದೀರಿ ಅದರ ವಿರುದ್ಧ ಅಂತ ಹೇಳುವಂಥದ್ದನ್ನು ಮಾತ್ರ ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ನಾನು ಕೇಳುವಂಥದ್ದು. ಈ ಒಂದು ಕಂಪನಿಗೆ ಕರಾರು ಮಾಡಿಕೊಡುವಾಗ ಮಹಾನಗರ ಪಾಲಿಕೆಯ ಇವತ್ತಿನ BJP ಆಡಳಿತ ಅವರು ತಿಳ್ಕೊಳ್ಬೇಕಾಗಿತ್ತು, ಅಗ್ನಿ ನಿರೋಧಕ ವ್ಯವಸ್ಥೆ ಅಥವಾ ಏನು ಸೀಸ್ಫೈರ್ ಏನು ಸಿಲಿಂಡರ್ ನಾವು ಏನು ವ್ಯವಸ್ಥೆ ಮಾಡ್ತೇವೆ ಅದು ಅಲ್ಲಿ ಇತ್ತೇ ಅಥವಾ ಮಾಡಲಿಕ್ಕೆ ಅವರು ವ್ಯವಸ್ಥೆ ಮಾಡಿದ್ರ. ಮತ್ತು ಕರ್ನಾಟಕ ಫೈರ್ ಪ್ರಿವೆನ್ಷನ್ ಆ್ಯಂಡ್ ಲೈಫ್ ಸೇಫ್ಟಿ ಆ್ಯಕ್ಟ್ ಅದರ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಲಾಗಿದೆ. ಅಲ್ಲಿ ಫೈರ್ ಸೇಫ್ಟಿ ಬಗ್ಗೆ ಏನಿಲ್ಲ, ಲೈಫ್ ಸೇಫ್ಟಿ ಬಗ್ಗೆ ಏನೂ ಇಲ್ಲ. ಬೆಂಕಿ ಬಿದ್ದರೆ ನಂದಿಸಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಈವನ್ ಫೈರ್ ಟ್ಯಾಂಕರ್ ಏನಿದೆ ಫೈರ್ ಸರ್ವಿಸಿದ್ದು ಅದು ಒಳಗಡೆ ಹೋದರೆ ತಿರುಗಿಸಿ ಬರಲಿಕ್ಕೆ ವ್ಯವಸ್ಥೆ ಆ ಯಾರ್ಡಿನ ಒಳಗಡೆ ಇಲ್ಲ. ಮೊನ್ನೆ ಅವರು ಬಂದಿರುವಂಥದ್ದು ಹತ್ತಿರದ ಮೈದಾನದಲ್ಲಿ ಬಂದು ಅಲ್ಲಿಂದ ಪೈಪುಗಳನ್ನು ಜೋಡಿಸಿ ಅವರು ಹಾಕಿದ್ದಾರೆ. ಪೈಪುಗಳನ್ನು ಜೋಡಣೆ ಮಾಡುವಂಥ ಪೈಪುಗಳು ಕೂಡ ತೂತ ಬಿದ್ದು ಅರ್ಧ ನೀರು ವೇಸ್ಟ್ ಆಗಿದೆ ಅಂತ ಪರಿಸರದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಸರಿಯಾದ ಪೈಪು ಕೂಡ ಇರಲಿಲ್ಲ ಅಗ್ನಿಶಾಮಕ ದಳದವರಿಗೆ. ಅದನ್ನು ಕೂಡ ಇವತ್ತು ಜಿಲ್ಲಾಡಳಿತ ಗಮನಕ್ಕೆ ತಗೊಳ್ಬೇಕಾಗ್ತದೆ. ಬರೇ ಒಂದು ಅವರಿಗೆ ಸುತ್ತಿಕೊಂಡಿರುವಂಥ ಏನು ಆ ಒಂದು ವಾಹನಕ್ಕೆ ಸುತ್ತಿ ಇಟ್ಟಿರುವಂಥ ಪೈಪುಗಳನ್ನೊಂದು ಬಿಟ್ಟರೆ ಎಡಿಷನಲ್ ಜೋಡಣೆ ಮಾಡುವಂಥ ಪೈಪುಗಳು ಏನಿದೆ ಓಸ್ ಪೈಪುಗಳು ಅದು ಎಲ್ಲ ತೂತ ಬಿದ್ದಿರುವಂಥದ್ದು ಅಂತ ಹೇಳಿ ಸ್ಥಳೀಯರು ಹೇಳಿದರು. ಸ್ಥಳೀಯರು ಹತ್ತಿರದ ಎಲ್ಲ ಕಡೆಯಿಂದ ಸೆಂಟ್ ಜೋಸೆಫ್ ಕಾಲೇಜ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಿಂದ ಟ್ಯಾಂಕರ್ನಲ್ಲಿ ನೀರು ತಂದು ಅವರ ಒಂದು ಪ್ರಯತ್ನ ಕೂಡ ಅವರು ಮಾಡಿದ್ದಾರೆ. ಯಾಕೆ ಇದಕ್ಕೆ ಸರಿಯಾಗಿ ಇಂಥ ಬೆಂಕಿ ಬಿದ್ದರೆ ನಂದಿಸುವಂಥ ಒಂದು ಪರಿಕರಗಳನ್ನು ಅಥವಾ ಅದಕ್ಕೆ ಬೇಕಾದಂಥ ಫೈರ್ ಪ್ರಿವೆನ್ಷನ್ ಏನು ಸೇಫ್ಟಿ ಮೆಜರ್ಸ್ ಏನಿದೆ ಅದನ್ನು ಯಾಕೆ ಈ ಒಂದು ಯಾರ್ಡ್ನಲ್ಲಿ ಅಳವಡಿಸಿಲ್ಲ ಈ ಕರಾರು ಸೈನ್ ಮಾಡುವ ಮುಂಚೆ ಎನ್ನುವಂಥದ್ದನ್ನು ನಾನಿವತ್ತು ಅವರಿಗೆ ಕೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಪರಿಸರ ಇಲಾಖೆಯಿಂದ ಈ ಕಂಪನಿಯವರು ಅನುಮತಿಯನ್ನು ಕೂಡ ಪಡೆದಿಲ್ಲ. ಈ ಪ್ಲಾಸ್ಟಿಕ್ ಪ್ರೋಸೆಸಿಂಗ್ ಮಾಡಬೇಕಾದ್ರೆ ಪರಿಸರ ಇಲಾಖೆಯಿಂದ ಅವರು ಅನುಮತಿಯನ್ನು ಪಡಿಬೇಕು. ಅವರದೊಂದು ಕಂಪನಿ ಇದೆ, ಸಣ್ಣ ಒಂದು ಪ್ಲ್ಯಾಂಟು ಬೈಕಂಪಾಡಿಯಲ್ಲಿ. ಆ ಬೈಕಂಪಾಡಿಯ ಪ್ಲ್ಯಾಂಟಿನಲ್ಲಿರುವ ಎಲ್ಲ ಪರಿಕರಗಳನ್ನು
ಇಲ್ಲಿಗೆ ಅವರು ಶಿಫ್ಟ್ ಮಾಡಿದ್ದಾರೆ